ಯಕ್ಷತುಳು ಪರ್ವ ಮಂಗಳೂರು ಅರ್ಪಿಸುವ ಯಕ್ಷತುಳು ಪರ್ವ ಯಕ್ಷೋತ್ಸವ ಯಜ್ಞ ಸಮಾರೋಪ ಸಮಾರಂಭ ಶ್ರೀ ವನದುರ್ಗ ಸಭಾಭವನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯಿತು. ಸುಬ್ರಹ್ಮಣ್ಯ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಆಶೀರ್ವಚನವನ್ನ ನೀಡಿದರು. ಅಧ್ಯಕ್ಷತೆಯನ್ನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಅಂಗಾರ ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಖ್ಯಾತ ಯಕ್ಷಗಾನ ಕಲಾವಿದರಾದ ಡಿ ಮನೋಹರ ಕುಮಾರ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದರಾದ ಸರಪಾಡಿ ಅಶೋಕ್ ಶೆಟ್ಟಿ, ಖ್ಯಾತ ಭಾಗವತರಾದ ಆನೇಕಲ್ಲು ಗಣಪತಿ ಭಟ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಸಂಸ್ಕಾರವನ್ನು ಕೊಡಬಹುದಾದ ಭಾಗವನ್ನು ಅವರು ಮನವರಿಕೆ ಮಾಡಿಕೊಳ್ಳೋದು ಈ ಕಲೆಯಿಂದ. ಹಾಗಾಗಿ ಕರಾವಳಿಯ ಮಣ್ಣಿನಲ್ಲಿ ಮನಸ್ಸಿನಲ್ಲಿ ಕೂಡ ಸಂಸ್ಕಾರದ ಬೀಜವನ್ನು ಬಿತ್ತಿದ್ರ ಮೂಲಕ ಒಬ್ಬ ಮನುಷ್ಯನ ವ್ಯಕ್ತಿತ್ವದಲ್ಲಿ ಶ್ರೇಷ್ಠತೆಯನ್ನು ಸಂಪಾದನೆ ಮಾಡಲಿಕ್ಕೆ ಯಕ್ಷಗಾನವನ್ನು ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದೆ ಅಂತ ಹೇಳಿದ್ರೆ ಯಾರು ಮರೆಯಲಾಗಿಲ್ಲ. ಕಲೆ ಉಳಿಬೇಕು. ಕಲೆ ಉಳಿದ್ರೆ ಮಾತ್ರ ನಮಗೆ ಗೌರವವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದು. ಆದರೆ ಉಳಿಸೋದು ಹೇಗೆ ಅಂತ ನೆಲದ ಪ್ರಶ್ನೆ. ಅದಕ್ಕೋಸ್ಕರ ನಾನು ಅನೇಕ ಸಂದರ್ಭದಲ್ಲಿ ಹೇಳುತ್ತೇನೆ, ಸಾಮಾನ್ಯವಾಗಿ ನಾವೆಲ್ಲ ಮಾತಾಡುವಂಥ ಸಮಯದಲ್ಲಿ ಮಾತಿನಲ್ಲೇ ಮುಂದುವರಿಸ್ತೇವೆ. ಕಡೆಯಿಂದ ನೋಡಿದರೆ